ಮಂಗಳೂರಿನ ಫಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ 2 ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವು ನಡೆಯಿತು. ಮಂಗಳೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಮಾಜ ಸೇವಕಿ ಮತ್ತು ಎನ್ಎಲ್ಪಿ ಥೆರಪಿಸ್ಟ್ ಸ್ಮೈಲ್ ಫೌಂಡೇಶನ್ನ ಸ್ಥಾಪಕರಾದ ದಿವ್ಯಾ ಡಿಸೋಸಾ ಅವರು ಮಾತನಾಡಿ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ಸಲ್ಲಿಸಿದರು. ಒಬ್ಬಳು ಹೆಣ್ಣು ತಾಯಿಯಾಗಿ, ಅಕ್ಕನಾಗಿ, ಫ್ರೆಂಡ್ ಆಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಾಳೆ ಎಂದು ಹೇಳಿದರು. Today is that March 8th has been designated to recognize women, but I believe every day is Women's Day. What do you say? Yes. Because a woman is a mother, is a sister, is a friend, is a wife, and also she is a companion to so many other women. And my mother always used to say one thing to me: a woman can make a house, she can also break a house. That is the power of a woman. ಆನಂತರ ಸಮಾಜ ಸೇವಕಿ ಗೀತಾ ಶೆಟ್ಟಿಯವರು ಮಾತನಾಡಿ, ನಾವು ಮೊದಲು ನಮ್ಮ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕು. ನಾವು ಗಟ್ಟಿಯಾಗಿದ್ದು ಪರಿಪೂರ್ಣ ಆಗಿದ್ರೆ ಮಾತ್ರ ಸಮಾಜವನ್ನ ಮುನ್ನಡೆಸಲು ಸಾಧ್ಯ ಎಂದು ಹೇಳಿದ್ರು. ನಿಕ್ಲೆಗಿಲ್ಲಾಡ ಮಾತೆಲ್ಲ ಸಪೋರ್ಟ್ ಮಾಡ್ತಿನ ದ್ವಾರ ನಿಕ್ಲು ಮಾತ ಮೂಲುಲ್ಲಾರು ಅಂಚೆನೆ ಮೇಲ್ಪನ್ನೆ ಲೆಕ್ಕನೆ ನಮ್ಮ ಸೆಲ್ಫನ್ ಕೇರ್ಗೆ ಅಂತ ನೋಡಿ ನಮಗೇನಲ್ಪ ಜೋಕುಲ ಬಗ್ಗೆ ಆಲೋಚನೆ ಮಲ್ಪ, ನಮ್ಮ ಹಸ್ಬೆಂಡ್ನ ಬಗ್ಗೆ ಆಲೋಚನೆ ಮಲ್ಪ, ನಮ್ಮ ಇಲ್ಲಡಿದ್ರೆ ಸುತ್ತಮುತ್ತ ಜನಕ್ಲೇನ ಬಟ್ ನಮ್ಮ ಸೆಲ್ಫ್ ನಮ್ಮ ಕೇರ್ ಮಾಡ್ತು ನಿಜ. ಫಸ್ಟ್ ನಮ್ಮ ಏನೋ ಅನ್ಕೊಳ್ಬೇಡ, ಯು ಸ್ಟಾರ್ಟ್ ಕೇರಿಂಗ್ ಫಾರ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್. ಎಂಚಿನೇ ಆವಡು ಈರೆಗೆ ಎಂಚಿನ ಇಷ್ಟ ಉಂಡು ಅವೇನು ಮಲ್ಪಲೇ ನಿಕ್ಕೊಂಡು, ಬಟ್ ಇಟ್ ಶುಡ್ ನಾಟ್ ಬಿ ಔಟ್ ಆಫ್ ದ ಲಿಮಿಟ್. ಇಟ್ ಶುಡ್ ಬಿ ಇನ್ ಅವರ್ ಓನ್ ಲಿಮಿಟ್. ವಾಟ್ ಎವರ್ ಯು ಫೀಲ್ ಇಸ್ ರೈಟ್ ಫಾರ್ ಯು, ಯು ಸಿ ದ್ಯಾಟ್ ಯು ಡೂ ಇಟ್ ಫಾರ್ ಯೋರ್ ಸೆಲ್ಫ್ ಫಸ್ಟ್, ಆ್ಯಂಡ್ ದೆನ್ ಯು ಥಿಂಕ್ that if you are perfect, you are strong, you can run anything. If you are weak, nobody is there to take care of you. Even I never realized that I have to take care of myself. My friend used to always tell, Geeta, you run about so much, you have to take care. I've got around 30 destitutes at Sevashram. They don't have a family to take care, so we are there to take care of them. ಇದೇ ವೇಳೆ ದಿವ್ಯಾ ಡಿಸೋಸಾ ಮತ್ತು ಗೀತಾ ಶೆಟ್ಟಿ ಅವರನ್ನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮಂಗಳೂರಿನ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಬ್ದುಲ್ ಮುನವೀರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.